ಪ್ರೈಸ್ ಗಾಡ್ ಶಾಲೋಮ್. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೇವಾನಿಯ ಗ್ರೇಸ್ ರಿವಿಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುರುಡಿ, ನನ್ನ ಜೊತೆ ಇದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಟೆಮೆಲು. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ. ಬನ್ನಿ ರಾತ್ರಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ರಾತ್ರಿ ವೇಳೆಯ ಸಂಧಾನದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡು. ವಾಕ್ಯಗಳ ಗೂಢಾರ್ಥವನ್ನು ಕರ್ತನೆ ನೀನು ಪ್ರಕಟಿಸುವ, ಕರ್ತನೆ ರಹಸ್ಯಾರ್ಥವನ್ನು ಪ್ರಕಟಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಬಿಗ್ ಜೆ ವಾಹಿನಿ ವೀಕ್ಷಿಸುವ ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ವೀಕ್ಷಿಸುವ ಎಲ್ಲ ದೇವಜನರು ಯಾವ್ಯಾವ ದೇಶದಿಂದ ಯಾವ ಪ್ರದೇಶದಿಂದ ಪ್ರಾಂತ್ಯಗಳಿಂದ ವೀಕ್ಷಿಸ್ತಾರೋ ಅವರೆಲ್ಲರ ಅಗತ್ಯಕ್ಕೆ ತಕ್ಕಂತೆ ನೀನು ಮಾತಾಡು ಸ್ವಾಮಿ. ಅವರ ಸಮಸ್ಯೆಗಳಿಗೆ ನೀನು ಪರಿಹಾರವಾಗಿ ಮಾತಾಡು. ಅನಾರೋಗ್ಯಕ್ಕೆ ಆರೋಗ್ಯದ ವಾಕ್ಯಗಳನ್ನು ಕಳಿಸಿ ನೀನು ಮಾತಾಡಿ ಸ್ವಸ್ಥ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಸ್ತೋತ್ರ. ಯಾರು ಬಂಧನದಲ್ಲಿ ಅನೇಕ ಥರದ ಆ ಒಂದು ದುಶ್ಚಟಗಳಲ್ಲಿ ಬಂಧಿಸಲ್ಪಟ್ಟವರು ನಿನ್ನ ವಾಕ್ಯವನ್ನು ಕೇಳುವ ಮೂಲಕ, ಸ್ವೀಕರಿಸುವ ಮೂಲಕ ಅವರಿಗೆ ಬಿಡುಗಡೆ ಹೊಂದ್ಕೊಳ್ಳಿ, ರಕ್ಷಣೆ ಹೊಂದ್ಕೊಳ್ಳಿ. ಅಪ್ಪ ತಂದೆ ದೂರೆ, ನೀನು ಪ್ರತಿಯೊಬ್ಬರೊಂದಿಗೆ ಮಾತಾಡು. ನೀನು ಮಾತ್ರ ಮಹಿಮೆ ಹೊಂದು. ನಮ್ಮ ತಗ್ಗಿಸ್ಕೊಳ್ತೀನಿ, ನಾಮೊಂದೇ ಮಹಿಮೆ ಹೊಂದಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ. ಪರಲೋಕ ಪರಮತಂದೆಯಾದ ದೇವರೇ, ಆಮೇನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಈ ರಾತ್ರಿಯಲ್ಲಿ ನನ್ನ ಪ್ರೀತಿ ದೇವಜನರೇ, ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಾ, ನೀವು ಅಮೂಲ್ಯವಾದ ಸಂಗತಿಯನ್ನು ನೀವು ಆರಿಸಿಕೊಂಡಿದ್ದೀರಾ. ಅದು ದೇವರ ವಾಕ್ಯ ಕೇಳುವುದಂತಾಗಿದೆ. ಆಮೆನ್. ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಅದು ಇದ್ದ ಹಾಗೆ ಇರುವುದಿಲ್ಲ. ಆಮೆನ್. ಯು ಆರ್ ಬಾರ್ನ್ ಆಫ್ ಗಾಡ್. ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಾ. ಯಾರು ಕ್ರಿಸ್ತ ಯೇಸುವಿನಲ್ಲಿದ್ದೀರಾ, ನೀವು ನೂತನ ಸೃಷ್ಟಿಯಾಗಿದ್ದೀರಾ. ದೇವರ ಸ್ವಾರೂಪ್ಯ ಹೊಂದಿದವರು ನೀವು ಆಗಿದ್ದೀರಾ. ಆಮೆನ್. ದ ಸೇಮ್ ಸ್ಪಿರಿಟ್. ಆಮೆನ್. ದೇವರ ಆತ್ಮ, ನಿಮ್ಮ ಆತ್ಮ ಒಂದೇ ಆತ್ಮ ಆಗಿದೆ. ಆಮೆನ್. ದೇವರಲ್ಲಿದ್ದಂಥ ಎಲ್ಲ ಸಂಗತಿ ಇವತ್ತು ನಿಮ್ಮ ಒಳಗೆ ಇದೆ. ಇವರ ಐಡೆಂಟಿಟಿಕಲ್ ವಿತ್ ಗಾಡ್, ಇವರ ಗಾಡ್ಸ್ ರಿಪ್ರೊಡಕ್ಷನ್. ಆಮೆನ್. ನಿಮ್ಮ ನೋಡುವಾಗ ಅಂಧಕಾರ ಶಕ್ತಿ, ಸೈತಾನ ಹಾಗೂ ದುರಾತ್ಮಗಳು ನಡುಗುವಂಥದ್ದಾಗಿದೆ. ಯಾಕೆಂದರೆ ನಿಮ್ಮಲ್ಲಿ ಕ್ರಿಸ್ತನು ಆತನ ನೆಲೆಯಾಗಿದ್ದಾನೆ, ವಾಸವಾಗಿದ್ದಾನೆ. ಆಮೆನ್. ಯು ಆರ್ ನೋ ಮೋರ್ ಎ ಆರ್ಡಿನರಿ ಪರ್ಸನ್. ಆಮೆನ್. ಸೊ ಲೀವ್ ಫ್ರಮ್ ಸ್ಪಿರಿಟ್. ಆತ್ಮದಿಂದ ಜೀವಿಸಿರಿ. ಯೇಸ್ವಾಮಿ ಅದಕ್ಕೆ ಜಾತ್ರೆಯ ಮಹಾ ಒಂದು ದಿವಸದಲ್ಲಿ, ಕೊನೆಯ ದಿವಸದಲ್ಲಿ ಅಲ್ವಾ ಪಾಸ್ಟರ್, ಅದು 7ನೇ ಅಧ್ಯಾಯದಲ್ಲಿ 35ನೇ ವಚನ ನಾವು ನೋಡಿಕೊಂಡ್ರೆ, ಯೇಸ್ವಾಮಿ ಜನರು ಹೊಂದಬೇಕಿರುವ ಒಂದು ಪರಿಶುದ್ಧಾತ್ಮನ ಒಂದು ಬಗ್ಗೆ ಬರೆಯಲ್ಪಟ್ಟಿದೆ. 7ನೇ ಅಧ್ಯಾಯ 17ನೇ ವಚನ ನಾವಿಲ್ಲಿ ನೋಡ್ತೇವೆ ಹೀಗೆ: ಆ ಜಾತ್ರೆಯ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಆಮೆನ್. ಎಸ್. ಇಲ್ಲಿ ನೋಡಿ, ಇದು ಹೊಸ ಸೃಷ್ಟಿಯ ಹೊಸ ಕೃಪೆ, ದೇವರು ಕೊಟ್ಟಂಥ ಹೊಸ ಒಂದು ಜೀವದ ಬುಗ್ಗೆ. ಆಮೆನ್. ಇಲ್ಲಿ ನೋಡ್ತೇವೆ, ನೀವು ಯಾರು ಇದನ್ನು ವೀಕ್ಷಿಸ್ತಾ ಇದ್ದೀರಾ, ನೀವು ಅರ್ಥ ಮಾಡ್ಕೊಳ್ರಿ, ಇದು ನಿಮ್ಮ ಬಗ್ಗೆ ಯೇಸು ಹೇಳಿದ ಮಾತಾಗಿದೆ. ನೀವು ಪರಿಶುದ್ಧಾತ್ಮನ ದಾನವಾಗಿ ಹೊಂದಿದ್ದೀರಾ. ಆಮೆನ್. ಲೈಫ್ ಗಿವಿಂಗ್ ಸ್ಪಿರಿಟ್, ಜೀವವನ್ನು ಕೊಡುವಂಥ ಆತ್ಮ ನಿಮ್ಮ ಒಳಗಿದ್ದಾನೆ. ಎಲ್ಲ ಡ್ರೈ ಥಿಂಗ್ಸ್ ಅದನ್ನು ತೆಗೆದು ಹಾಕುವ ಆತ್ಮ ನಿಮ್ಮ ಒಳಗಿದ್ದಾನೆ. ಬೇಡವಾದ ಸಂಗತಿಯನ್ನು ನಿಮ್ಮ ಜೀವಿತದಿಂದ ಹೊರಗೆ ಹಾಕುವಂಥ ದೇವರ ಆತ್ಮ ನಿಮ್ಮ ಒಳಗಿದ್ದಾನೆ. ಆಮೆನ್. ಆ ಜಾತ್ರೆಯ ಮಹಾ ದಿವಸದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಪ್ರತಿ ಸಾರಿ ವಾಕ್ಯವನ್ನು ನೀವು ಕೇಳುವಾಗ ನೀವು ದೇವರಿಂದ ನೀವು ಹೊಂದುವಂತರಾಗಿದ್ದೀರಾ. ಆಮೆನ್. ಯು ರಿಸೀವಿಂಗ್ ದ ರೇಮ, ದೇವರ ವಾಕ್ಯದ ರೆವಲ್ಯೂಷನ್, ಪ್ರಕಟಣೆಯನ್ನು ನೀವು ಹೊಂದುವಂತರಾಗಿದ್ದೀರಾ. ಆಮೆನ್. ದೇವರಿಂದಲೇ ನೀವು ಹೊಂದುವಂತರಾಗಿದ್ದೀರಾ. ಮತ್ತು ನನ್ನನ್ನು ನಂಬಿದವನ ಹೊಟ್ಟೆಯ ಒಳಗಿಂದ, ಬೈಬಲ್ ಹೇಳಲಿಲ್ಲ ಅವನು ಹೊರಗಿಂದ ಡ್ರಾ ಮಾಡ್ತಾನಂತ, ಬದಲಾಗಿ ಒಳಗಿಂದ. ಆಮೆನ್. ನಿಮ್ಮ ಒಳಗಿಂದ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯು ಎಂದು ಕೂಗಿ ಹೇಳಿದನು. ಪರಿಶುದ್ಧಾತ್ಮ ನಿಮ್ಮ ಒಳಗೆ ಅದು ಬುಗ್ಗೆ ಆಗಿದ್ದಾನೆ. ಆಮೆನ್. ನಿಮ್ಮ ಒಳಗಿಂದ ಅದನ್ನು ಹರಿಯುವ ಆತನಾಗಿದ್ದಾನೆ. ಆಮೆನ್. ನಿಮ್ಮ ಪರಿಸ್ಥಿತಿಗಳ ಮೇಲೆ, ನಿಮ್ಮ ಜೊತೆ ಯಾರೆಲ್ಲ ಕಮ್ಯುನಿಕೇಟ್ ಆಗ್ತಾರೆ ಅವರ ಜೀವಿತನೂ ಕೂಡ ಪರಿಶುದ್ಧಾತ್ಮನು ಮಾರ್ಪಡಿಸುವ ಆತನಾಗಿದ್ದಾನೆ. ಆಮೆನ್. ಗಾಡ್ಸ್ ಅನಾಯಿಂಟಿಂಗ್ ಈಸ್ ಇನ್ ಯು. ದೇವರ ಅಭಿಷೇಕ ಅದು ನನ್ನೊಳಗೆ, ನಿನ್ನೊಳಗೆ ನೆಲೆಯಾಗಿದೆ ಪ್ರಿಯರೇ. ಆಮೆನ್. ಅದಕ್ಕೆ ಇಲ್ಲಿ ನೋಡ್ತೇವೆ ನನ್ನ ಪ್ರೀತಿ ದೇವರೇ, ಇದು ಅದಕ್ಕೆ ಯೇಸು ಮೇಲೆ ಮುಂದೆ ಕಂಟಿನ್ಯೂ ಮಾತಾಡ್ತಾರೆ. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ
ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ಅವರು ಇನ್ನೂ ಬಂದಿದ್ದಿಲ್ಲ. ಆಮೆನ್. ಇಲ್ಲಿ ನೋಡ್ತೇವೆ, ಇದು ಪರಿಶುದ್ಧಾತ್ಮನ ಅಂದರೆ ನಾವು ದಾನವಾಗಿ ಹೊಂದುವ ಕುರಿತು ಇದು ಯೇಸು ಸ್ವಾಮಿ ಹೇಳಿದ ವಾಕ್ಯವಾಗಿದೆ. ಇವತ್ತು ನೀವು ಇದನ್ನು ಹೊಂದಿಕೊಂಡಿದ್ದೇವೆ. ಎಸ್ ಆಮೆನ್. ನಾವು ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ಎಜಿಕೇಲನಿಗೆ ದೇವರು ಮಾತಾಡ್ತಾರೆ ಅಲ್ವಾ? ಹೌದು. 47ನೇ ಎಜಿಕೇಲ್ ಪ್ರವಾದನ ಗ್ರಂಥದಲ್ಲಿ ಎಸ್, ದೇವಾಲಯದಿಂದ ಅದು ನೀರು ಹರಿದು ಬರುವುದನ್ನು ಅಲ್ಲಿ ಉಲ್ಲೇಖ ಮಾಡಿಕೊಂಡು ದೇವ ಆಲಯದಿಂದ, ಅಂದರೆ ನೀವು ದೇವರ ಆಲಯವಾಗಿದ್ದೀರ. ಅಂದರೆ ಮೋಸ್ಟ್ ಹೋಲಿ ಪ್ಲೇಸ್ ನಿಮ್ಮ ಒಳಗೆ, ನಿಮ್ಮ ಸ್ಪಿರಿಟ್, ನಿಮ್ಮ ಹ್ಯೂಮನ್ ಸ್ಪಿರಿಟಲ್ಲಿ ಪರಿಶುದ್ಧ ಆತ್ಮನು ನೆಲೆಗೊಂಡಿದ್ದಾನೆ. ಅಂದರೆ ನಿಮ್ಮ ಒಳಗಿಂದ ಪರಿಶುದ್ಧ ಆತ್ಮನು ಆತನು ಹೊಕ್ಕಿ ಹರಿಯುವಂತನಾಗಿದ್ದಾನೆ. ಅನಾಯಿಂಟಿಂಗ್, ದ ಫ್ಲೋ, ಆಮೆನ್. ದೇವರ ಅಭಿಷೇಕ ನಿಮ್ಮ ಒಳಗಿಂದ ಹರಿಯುವಂಥದ್ದಾಗಿದೆ. 47ನೇ ಅಧ್ಯಾಯದಲ್ಲಿ ಎಜಿಕೇಲ್ ಪ್ರವಾದನ ಗ್ರಂಥದಲ್ಲಿ ಮುಂದಿನ ವಚನದಿಂದ ನಾವು ನೋಡಬೇಕಾದ್ರೆ ಹೀಗೆ ಓದ್ತೇವೆ. ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆದು, ಆಹಾ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖವಾಗಿ ಅಷ್ಟೇ. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಅವನು ನನ್ನನ್ನು ಬಡಗಣ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಣ ಮಾರ್ಗವಾಗಿ ಸುತ್ತಿಕೊಂಡು ಮೂಡಲ ಹೆಬ್ಬಾಗಿಲಿಗೆ ತಂದನು. ಅಲ್ಲಿ ನೋಡಲು ಅದರ ಬಲಗಡೆಯಲ್ಲಿದ್ದ ಮೆಲ್ಲ ಹರಿಯುವ ನೀರು ಕಾಣಿಸಿತು. ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದುವರಿದು 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದಾಗ ನೀರು ಸೊಂಟದವರೆಗೆ ಇತ್ತು. ಅವನು ಮತ್ತೆ 1000 ಮೊಳ ಅಳೆದು ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು, ದಾಟಲಾಗದ ತೊರೆಯಾಗಿತ್ತು. ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದೀಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು. ನಾನು ಹಿಂದಿರುಗಲು, ಆಹಾ, ತೊರೆಯು 2 ದಡಗಳಲ್ಲಿಯೂ ಅನೇಕಾನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬಾ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಆ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ಜಲ ಜಂತುಗಳು ಬದುಕಿ ಬಾಳುವವು. ಮೀನುಗಳು ತೊಂಡೋಪಾಯವಾಗಿ ಇರುವವು. ಆ ನೀರು ಸಮುದ್ರಕ್ಕೆ ಬಿಡಲು ಆ ನೀರು ಸಿಹಿಯಾಗುವುದು. ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಆಗುವುದು. ಆಗ ಆ ಸಮುದ್ರ ತೀರದಲ್ಲಿ ಬೆಸ್ತರು ನಿಂತು ಎಂಗೇದಿ ಎಗ್ಲೇನ್ ದಡದಲ್ಲೆಲ್ಲ ಬಲೆ ಬೀಸುವ ಸ್ಥಳವಾಗುವುದು. ಇಲ್ಲಿ ನೋಡ್ತೇವೆ ದೇವರ ಆತ್ಮನ ಚಲಿಸುವಂಥ ವಿಧ. ಲೈಕ್ ರಿವರ್ಸ್ ಆಫ್ ಲಿವಿಂಗ್ ವಾಟರ್ ನೋಡ್ತೇವೆ. ಸ್ವಾಮಿ 7ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಯೋಹನ ಸುವಾರ್ತೆಯಲ್ಲಿ ನಿಮ್ಮ ಹೊಟ್ಟೆಯ ಒಳಗಿಂದ. ಇಲ್ಲಿ ನೋಡ್ತೇವೆ ಎಜಿಕೇಲನಿಗೆ ದೇವರು ಆ ಒಂದು ಆಲೆಯ ಆ ಹಂಚಿನಿಂದ ಆ ಒಂದು ಆಲಯದಿಂದ ನೀರು, ಅಂದರೆ ದೇವರ ಆತ್ಮ ನಿಮ್ಮೊಳಗೆ ನೆಲೆಗೊಂಡಿದ್ದಾನೆ. ದೇವರ ಆತ್ಮ ನಿಮ್ಮ ಒಳಗಿಂದ ಆ ಜೀವಕರವಾದ ನದಿಯನ್ನು ನಿಮ್ಮಿಂದ ಆತನು ಹರಿಸುವಾತನಾಗಿದೆ. ಇಲ್ಲಿ ನೋಡ್ತೇವೆ ಲವಣ ಸಮುದ್ರಕ್ಕೆ ಟಚ್ ಆದಾಗ, ಅಂದರೆ ಸಾಲ್ಟ್ ವಾಟರ್ ಅಂದರೆ ಸತ್ತ ಸಮುದ್ರ ಅಂತ ಹೇಳ್ತಾರೆ. ಅಲ್ಲಿ ಯಾವ ಮೀನುಗಳು ಬದುಕಲ್ಲ, ಜೀವಕರವೇ ಇಲ್ಲ ಅಲ್ಲಿ. ಅಂತ ಸಮುದ್ರ ಡೆಡ್ ವಾಟರ್. ಯಾಕಂದ್ರೆ ಆ ಸಮುದ್ರಕ್ಕೆ ನೀರು ಹೋಗುತ್ತೆ ಹೊರತು ಹೊರಗೆ ಹೋಗ್ಲಿಕ್ಕೆ ಇಲ್ಲ ಇಲ್ಲಿ. ಅದಕ್ಕೆ ಡೆಡ್ ಸಿ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೋದಾಗ ನೀರು ಸಹಿತ ಸಿಹಿ ಆಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸು ಸ್ವಾಮಿಯ ವಾಕ್ಯ ಎಲ್ಲಿ ಹೋಗ್ತೋ ಸ್ವೀಕಾರ ಮಾಡ್ತಾರೆ. ಎಷ್ಟು ಕಹಿಯಾದ ವ್ಯಕ್ತಿ ಆಗಲಿ, ಎಷ್ಟು ಕಠೋರ ವ್ಯಕ್ತಿ ಆಗಲಿ, ಎಷ್ಟು ದುಷ್ಟ ವ್ಯಕ್ತಿ ಆಗಲಿ, ಯೇಸು ಸ್ವಾಮಿಯ ವಾಕ್ಯವನ್ನು ಸ್ವೀಕರಿಸುವಾಗ ಆತನು ಸಿಹಿಯಾಗಿ ಒಳ್ಳೆಯ ವ್ಯಕ್ತಿಯಾಗಿ ಆತನು ನೀತಿವಂತನಾಗಿ ಮಾರ್ಪಡ್ತಾನೆ. ಜೀವವುಳ್ಳ ಈ ಒಂದು ನೀರನ್ನು ಕುಡಿಯುವಾಗ, ಅಂದರೆ ದೇವರ ಆತ್ಮನು ಹೋಗುವಾಗ ಕಠಿಣ ವ್ಯಕ್ತಿಯು ಸಹ ಪರಿವರ್ತನೆಯಾಗಿ ನೀತಿವಂತ ವ್ಯಕ್ತಿಯಾಗಿ ಮಾರ್ಪಡಿಸುವ ಶಕ್ತಿ ದೇವರ ವಾಕ್ಯಕ್ಕಿದೆ. ಈ ಲೋಕ ಅಂಧಕಾರದಲ್ಲಿ ಇದೆ, ಅಂಧಕಾರನೇ ಕವಿದಿದೆ. ಆದರೆ ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಾ. ಪರಿಶುದ್ಧ ಆತ್ಮ ನಿಮ್ಮ ಮೂಲಕವಾಗಿ ಈ ಒಂದು ಪರಿಸರವನ್ನು, ನಿಮ್ಮ ಸುತ್ತಮುತ್ತಲ ಜನಗಳನ್ನು
ದೇವರು ಮಾರ್ಪಡಿಸುವ. ಯಾಕಂದ್ರೆ ಸಮುದ್ರಕ್ಕೆ ನೀರು ಹೋದಾಗ Yes. ಸಮುದ್ರ ಉಪ್ಪು ನೀರು ಹೋಗಿ ಸಿಹಿ ಆಯ್ತಂತೆ. ಎಸ್, ಇದು ಆಕ್ಚುಲಿ ಲೋಕದಲ್ಲಿ ಹೌದು, ಸಾರಿ ಸಿಹಿ ನೀರು ಹೋಗಿ ಉಪ್ಪಾಗತ್ತೆ. ಯಾಕಂದ್ರೆ ಸಮುದ್ರಕ್ಕೆ ಹೋದ್ಕೊಂಡು ಈ ನೀರು ಉಪ್ಪಾಗತ್ತೆ ಈಗ ಹೋಗಿ. ಈ ಕೋತಿ ತಾನು ಕೇಳಿದ್ರೆ ಹೊರನೆಲ್ಲ ಕೆಡಿಸುತ್ತಂತೆ. ಅಂದರೆ ಲೋಕದಲ್ಲಿ ಪಾಪ ಇದೆ, ಒಬ್ಬ ಇನ್ನೊಬ್ಬ ವ್ಯಕ್ತಿ ಸಾದಾ ಇದ್ದರೆ ಅವನೇನಾಗ್ತಾನೆ, ಅವನು ಅದರಲ್ಲೇ ಮುಳುಗೋಗ್ಬಿಡ್ತಾನೆ. ಆದರೆ ನೀನು ನೀತಿವಂತ, ದೇವರ ಜೀವ ನಿನ್ನಲ್ಲಿದೆ. ನೀವು ಎಂಟರ್ ಆಗುವಾಗ ಅವರ ಇದ್ದ ಟ್ರೆಡಿಷನ್, ಅವರ ಪಾಪ ನಿಮ್ಮ ಮೇಲೆ ಬದಲಾಗಿ ದೇವರಿದ್ದಂಥ ನೀತಿ ನಿಮ್ಮಿಂದ ಟ್ರಾನ್ಸ್ಫರ್ ಆಗುವಂತಾಗಿದೆ. ಅವರು ನೀತಿವಂತರಾಗ್ತಾರೆ. ನಿನ್ನಿಂದ ಆ ಉಕ್ಕುವ ಹೊರತೆಯೋಪಾದಿಗೆ ಬರುವ ಪರಿಶುದ್ಧಾತ್ಮನ ಮೂಲಕ ಬರುವ ಮಾತನ್ನು ಕೇಳ್ತಾ ಅವರು ಪರಿವರ್ತನೆ ಆಗ್ತಾರೆ. ಎಸ್, ಅವರ ಮನೋತ್ರ ಬೆಳಗಲ್ಪಡ್ತದೆ. ಅವರು ವಾಕ್ಯವನ್ನು ಸ್ವೀಕರಿಸುವಾಗ ನೀತಿವಂತರಾಗ್ತಾರೆ, ದೇವರ ಮಕ್ಕಳಾಗ್ತಾರೆ. ಈ ಉಪ್ಪು ನೀವು ಸಿಹಿ ಆದಾಗೆ ಅವರು ಈ ಲೋಕದಲ್ಲಿರುವ ಜನರು ನೀತಿವಂತರಾಗಿ ಮಾರ್ಪಡಿಸ್ತಾರೆ. ಸಮುದ್ರಕ್ಕೆ ಹೋದಾಗ ಸಮುದ್ರ ಸಿಹಿ ಆಯ್ತು ಎಂಬುದಾಗಿ ಈ ಲೋಕ ಸಮುದ್ರಕ್ಕೆ ನಾವು ಹೋಲಿಸ್ಕೊಂಡ್ರೆ ಲೋಕದಲ್ಲಿ ದೇವರು ವಾಕ್ಯ ಹೋಗುವಾಗ ಎಲ್ಲ ಜನರು ಪರಿವರ್ತನೆ ನೀತಿವಂತರಾಗ್ತಾರೆ, ದೇವರ ಮಕ್ಕಳಾಗ್ತಾರೆ. ದುಷ್ಟರ ಕಾರ್ಯ ಲಯ ಹೋಗ್ತದೆ, ಎಲ್ಲ ನೀತಿವಂತರಾಗಿ ಮಾರ್ಪಡ್ತಾರೆ. ಆ ಕೆಲಸ ದೇವರ ವಾಕ್ಯ ಮಾಡ್ತದೆ, ಸುವಾರ್ತೆ ಮಾಡ್ತದೆ. ಈ ಸುವಾರ್ತೆ ಹೋಗಬಾರದ ತಡೆಗ್ಲಿಕ್ಕೆ ನೋಡ್ತಾರೆ, ಆದರೆ ಅದು ಹರಿದು ಹೋಗ್ತದೆ, ನಿಲ್ಲಿಸ್ಲಿಕ್ಕೆ ಆಗಲ್ಲ. ಅದು ಒಂದ್ಸರಿ ಹೊರಟು ಬಂದ್ಮೇಲೆ ಅದು ಹೋಗ್ಲೇಬೇಕು. ನೀರಿಗೆ ಎಷ್ಟೇ ದೊಡ್ಡ ಇದಕ್ಕೆ ತಡೆ ಹಾಕಿ ಸ್ವಲ್ಪ ನಿಲ್ಲಿಸಬಹುದು ಹೊರತು ಅದು ಮುಂದೆ ಹೋಗ್ಲೇಬೇಕು. ಅದು ನೆರೆ ಇದ್ದಂಗೆ ನೆರೆನ ಯಾರು ತಡಿಲಿಕ್ಕಾಗಲ್ಲ. ಅದೆಲ್ಲ ಫ್ಲೋ ಆಗಿ ಅದೆಲ್ಲವನ್ನು ಓವರ್ಕಮ್ ಮಾಡುವಂಥದ್ದಾಗಿದೆ. ನನ್ನ ಪ್ರೀತಿ ದೇವ ಜನರೇ, ನಿಮ್ಮ ಒಳಗಿಂದ ದೇವರು ಈ ಬುಗ್ಗೆಯನ್ನು ಹರಿಸುವಾತನಾಗಿದೆ. ಅದಕ್ಕೆ ಬಾಯರ ಸಕಲ ಜನ ನೀವು ನನ್ನ ಹತ್ರ ಬನ್ನಿ ಅಲ್ವಾ? ಹೌದು. ಯಾರೇ ಆಗಿರಿ, ಅಂದರೆ ಕ್ರಿಸ್ತ ಯೇಸುವನ್ನು ಯಾರು ಯಾವಾಗ ಸ್ವೀಕಾರ ಮಾಡ್ತೀರಾ, ನಿಮ್ಮ ಒಳಗೆ ಜೀವಕರವಾದ ನದಿ ಹೊಳೆ ಅದು ಹರಿಯುವಂಥದ್ದಾಗಿದೆ. ಇಲ್ಲಿ 12ನೇ ವಚನ ಇಲ್ಲಿ ನೋಡೋಣ. ಹೆಸಿಕೇಲ 47ನೇ ಅಧ್ಯಾಯ. ಅವು ಉಪ್ಪಿನ ಗಣಿಗಳಾಗುವವು, ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ಅವುಗಳ ಎಲೆ ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವ. ನೀವು ಬ್ಲೆಸ್ಸಿಂಗ್ ಆಗಿರ್ತೀರ. ನೀವು ಕಾಲಿಡುವ ಜಾಗ ಅದು ಆಶೀರ್ವಾದ ನಿಧಿಯಾಗಿ ಮಾರ್ಪಡ್ತದೆ. ಯಾರು ನಿಮಗೆ ಕನೆಕ್ಟ್ ಆಗ್ತಾರೆ ಅವರು ಕೂಡ ಬ್ಲೆಸ್ ಆಗ್ತಾರೆ. ಏಮನ್. ಈ ಲೋಕದಲ್ಲಿ ಎಷ್ಟೇ ಒಂದು ಪರಿಸ್ಥಿತಿ ನೋಡ್ತೀವಿ, ಕೋವಿಡ್ ಟೈಮಲ್ಲಿ ತುಂಬ ಲೋಕವೆಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ ಆಯಿತು. ಎಷ್ಟೋ ಕಂಪ್ನಿಗಳು ಮುಚ್ಚೋಯ್ತು, ಕೆಲಸ ಇಲ್ಲದೆ ಆಯಿತು, ಊಟ ಇಲ್ಲದಾಗ ಆಯಿತು, ಮನೆಯಿಂದ ಹೊರಗೆ ಬರುವಂಗಿಲ್ಲ ಅಂತ ಪರಿಸ್ಥಿತಿ ಬಂತು. ಎಸ್, ಆದರೆ ದೇವರು ಇವತ್ತು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದಾನೆ ಮತ್ತು ನಿಮ್ಮನ್ನು ಬ್ಲೆಸ್ಸಿಂಗ್ ಆಗಿ ಇಟ್ಟಿದ್ದಾನೆ. ಆಮೇನ್. ಈ ಲೋಕ ಕರ್ತನ ದೇವರ ಮೇಲೆ ಡಿಪೆಂಡ್ ಆಗುವ ದಿನ ಹತ್ತಿರವಾಗಿದೆ. ನಾವಂತೂ ದೇವರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆದರೆ ಈ ಲೋಕ ತನ್ನ ಸಾಮರ್ಥ್ಯವನ್ನು ಎಲ್ಲ ನಾನು ಮಾಡ್ತೀನಿ ಅಂತ ಹೇಳುವಂಥದ್ದು ಎಲ್ಲ ಹೋಗಿ ಇವರ ದೇವರೇ ನಿಜವಾದ ದೇವರು, ಯೇಸುವೇ ನಿಜವಾದ ದೇವರು ಎಂಬುದಾಗಿ ನಂಬೋದ್ರೆ ಯಾವಾಗ ಈ ಲೈಫ್ ಫ್ಲೋ ಆಗುತ್ತೆ, ಏಮನ್ ಜೀವ ಫ್ಲೋ ಆಗುತ್ತೆ, ಯಾರು ಕ್ರಿಸ್ತನ ಅರಿತುಕೊಳ್ತಾರೆ ಅವರೆಲ್ಲ ಅದು ಬ್ಲೆಸ್ ಮಾಡುವಂಥದ್ದಾಗಿದೆ. ಏಮನ್ 2 ದಡದಲ್ಲಿ ಏಮನ್ ಎಲ್ಲ ಕಡೆಯಲ್ಲಿ ಅಲ್ವಾ ಸಕಲ ಫಲವೃಕ್ಷಗಳು ಬೆಳೆಯುವು, ಅವುಗಳ ಎಲೆಗಳು ಬಾಡದು, ಹಣ್ಣು ತೀರದು, ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವುದು. ನಿಮ್ಮ ಒಳಗಿಂದ ಇಲ್ಲ ಆಲಯ ಅಂತ ತಕ್ಷಣ ಅನ್ಕೊಳ್ಳಿ, ನೀವೇ ದೇವರ ಆಲಯ. ನಿಮ್ಮ ಒಳಗಿಂದ ಬ್ಲೆಸ್ಸಿಂಗ್ ಫ್ಲೋ ಆಗುವಾಗ, ವಾಕ್ಯ ಬರುವಾಗ, ನಿಮ್ಮ ಬಾಯಿಂದ ಬರುವ ಕೌನ್ಸಲ್ ಒಬ್ಬರ ಜೀವಿತವನ್ನು ಮಾರ್ಪಡಿಸುವುದಾಗಿದೆ. ಇಲ್ಲಿ ನೋಡ್ತೇವೆ ಅವುಗಳ ಎಲೆ ಬಾಡದು. ಯಾಕೆಂದ್ರೆ ರೀಸನ್ ಇದೆ, ಹಣ್ಣು ತೀರದು, ತೊರೆಯ ನೀರು ಪವಿತ್ರಾಲಯದೊಳಗಿಂದ ಬರ್ತಿದೆ ನಿರಂತರವಾಗಿ. ಸೊ ವಾಕ್ ಇನ್ ಸ್ಪಿರಿಟ್, ಟಾಕ್ ಇನ್ ಸ್ಪಿರಿಟ್, ಆತ್ಮದಲ್ಲಿ ಮಾತಾಡ್ರಿ. ನೋಡಿ, ಯುವರ್ ಸ್ಪಿರಿಟ್ ಈಸ್ ಕನೆಕ್ಟೆಡ್ ಟು ಗಾಡ್. ನಿಮ್ಮ ಶರೀರ ಅಲ್ಲ, ಅರ್ಥ ಮಾಡ್ಕೊಳ್ರಿ. ನಿಮ್ಮ ಇನ್ನರ್ ಬೀಯಿಂಗ್, ಒಳಗಿನ ಮನುಷ್ಯ ದೇವರಿಗೆ ವೆರಿ ಕ್ಲೋಸ್. ಸೊ ಯಾವಾಗ ನೀವು ಪ್ರೇಯರ್ ಮಾಡ್ತೀರಾ, ಕೆಲಸರಿ 4-5 ನಿಮಿಷ 6 ನಿಮಿಷ ಮಾಡಿ ಮಾತು ಬರಲ್ಲ ಬಿಟ್ಬಿಡ್ತೀರಾ. ಆದರೆ ವೆನ್ ಯು ಪ್ರೇ ಇನ್ ಸ್ಪಿರಿಟ್, ದಟ್ ಮೀನ್ಸ್ ಪರಿಶುದ್ಧಾತ್ಮ ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಯುವರ್ ಸ್ಪಿರಿಟ್ ವಿಲ್ ಪ್ರೇ. ನಿಮ್ಮ ಆತ್ಮ ದೇವರೊಟ್ಟಿಗೆ ಮಾತಾಡುವಾತನಾಗಿದೆ. ಅಲ್ಲಿ ನೀರಿನ ಬುಗ್ಗೆ ಹರಿಯುವಂಥದ್ದಾಗಿದೆ. ಅದಕ್ಕೆ ಇಲ್ಲಿ ನೋಡ್ತೇವೆ, ಅದು ಯಾಕೆ ಈ ರೀತಿ ಆಗುತ್ತೆ. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೇಳಿ ನನ್ನ ಒಳಗಿಂದ.
ನನ್ನ ಒಳಗಿಂದ ಜೀವಕರವಾದ ನದಿ ಹೊಳೆ ಹರಿಯುವಂಥದ್ದಾಗಿದೆ. ಏಮನ್, ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವುದು. ಏಮನ್ ಏಮನ್. ಎವ್ರಿ ಡೇ, ಪ್ರತಿದಿನ ನೀವು ಆತ್ಮನಿಂದ ನಡೆಸಲ್ಪಡುವಾಗ, ಏಮನ್, ವಾಕ್ಯದಲ್ಲಿ ಜೀವಿಸುವಾಗ ನಾನು ಹೇಳ್ತೇನೆ ಪ್ರಿಯರೇ, ನೀವು ಹೊಸ ಹೊಸ ಸಂಗತಿಗಳನ್ನು ನೀವು ಮಾಡುವಂತರಾಗಿದ್ದೀರ. ಏಮನ್, ಹಳೆ ಸಂಗತಿ ಲೋಕ ಡೇ ಬೈ ಡೇ ಕೆಲವೊಂದು ಪ್ಲ್ಯಾನ್ ವರ್ಕೌಟ್ ಆಗುತ್ತೆ, ಆಗದಿರ್ಬೋದು, ಆದರೆ ನೀವು ಹೊಸ ಹೊಸ ಅನ್ವೇಷಣೆ ತರ್ತೀರ. ಏಮನ್, ನೀವು ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ಜೀವಿತಗಳನ್ನು ನೀವು ಮಾರ್ಪಡಿಸುವಂತರಾಗಿದೆ. ನೀವು ಎಲ್ಲರಿಗೂ ಉಪಯೋಗಕ್ಕೆ ಬರುವಂಥ ವ್ಯಕ್ತಿಗಳಾಗಿ ದೇವರು ಇಟ್ಟಿದ್ದಾನೆ. ಏಮನ್, ನಿಮ್ಮನ್ನು ಇಷ್ಟ ತನಕ ಜನರು ತಿರಸ್ಕಾರ ಮಾಡಿರ್ಬೋದು, ನೀವೆಲ್ಲಿ ತನಕ ಕ್ರಿಸ್ತನ ಅನುಸರಿಸ ತನಕ, ಆದರೆ ಇವಾಗ ದ ಟೈಮ್ ಹ್ಯಾಸ್ ಕಮ್, ಜನರು ನಿಮ್ಮನ್ನು ರೈಟಾಗಿ ನೋಡ್ತಾರೆ. ಏಮನ್, ದೇವರು ಇವರಲ್ಲಿ ಇದ್ದಾನೆ, ಇವರು ಬ್ಲೆಸ್ಸಿಂಗ್ ಆಗಿದೆ. ಇಲ್ಲಿ ಏನಂತೆ, ಅವರು ಏನಕ್ಕೆ ಉಪಯೋಗ ಆಗಿದ್ರು? ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವುದು. ಏಮನ್, ಆಹಾರಕ್ಕೂ ಸೊಪ್ಪು ಮತ್ತು ಔಷಧಕ್ಕೂ, ಇವರ ಮೆಡಿಸಿನ್. ಯಾಕಂದರೆ ನಿನ್ನಲ್ಲಿ ಆರೋಗ್ಯದಾಯಕನಿದ್ದಾನೆ. ಏಮನ್, ನೀವು ಕೈ ಇಡುವಾಗಲೇ ಅನಾರೋಗ್ಯ ಬಿಟ್ಟು ಹೋಗುವಂಥದ್ದಾಗಿದೆ. ಏಮನ್, ಆಹಾರ, ಯಾರು ದಾಹದಿಂದ ಇದ್ದಾರೆ, ಹಸಿವೆಯಲ್ಲಿದ್ದಾರೆ, ಏಮನ್, ಯಾವ ಆಹಾರ? ನಾಟ್ ಓನ್ಲಿ ಇದು ಅಲ್ಲ, ತಿನ್ನೋ ಆಹಾರ ಅಲ್ಲ, ಆತ್ಮಿಕ ಆಹಾರ. ಮನುಷ್ಯ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ಬದಲಾಗಿ ದೇವರ ಬಾಯಿಂದ ಹೊರಡುವ ಮಾತಿನಿಂದ ಜೀವಿತಗಳನ್ನು ರೂಪಿಸುವಂಥ ಆಹಾರ, ಏಮನ್, ಮಾರ್ಪಡಿಸುವಂಥ ಆಹಾರ. ಯಾಕೆ ನಿಮ್ಮಲ್ಲಿ ನೀವು ಬೇತೇಲ್, ರೊಟ್ಟಿಯ ಮನೆ, ಏಮನ್, ಬಟ್ ನಿಮ್ಮಲ್ಲೇ ಆಹಾರ ಇದೆ. ಅಂದರೆ ನೀವೇ ಲೋಕಕ್ಕೆ ಆಹಾರವಾಗಿ ಹಂಚುವಂತರಾಗಿದ್ದೀರ. ಬಟ್ ಯಾಕಂದರೆ ಇವತ್ತು ನಿನ್ನ ಒಳಗೆ ಪರಿಶುದ್ಧ ಆತ್ಮನಿದ್ದಾನೆ. ಈ ಸೊಪ್ಪು ಇವೆಲ್ಲ ಏನಕ್ಕೆ ಹಳೆ ಇದರಲ್ಲಿ, ಹಳೇದಂತಲ್ಲ, ಸೊಪ್ಪು ಯಾರಿಗೆ? ಈ ಪ್ರಾಣಿಗಳಿಗೆ ಅಲ್ವಾ? ಅಂದರೆ ಅದು ಉಪಯುಕ್ತ ಆಗಿದೆ. ಇವತ್ತು ನೀವು ಒಬ್ಬರನ್ನ ಕಂಫರ್ಟ್ ಮಾಡುವಂತರಾಗಿದ್ದೀರ, ಒಬ್ಬರನ್ನ ಉದ್ಧರಿಸುವಂತರಾಗಿದ್ದೀರ, ಒಬ್ಬರನ್ನ ಗಾಯಗಳನ್ನ ಕಟ್ಟುವಂತೆ ದೇವರು ಇವತ್ತು ನನ್ನನ್ನು ಇಟ್ಟಿದ್ದಾನೆ. ಪ್ರಿಯ ಏಮನ್, ಯು ಆರ್ ನಾಟ್ ಎನ್ ಆರ್ಡಿನರಿ ಪರ್ಸನ್. ಎಷ್ಟು ಮಾತ್ರಕ್ಕೆ ಹೇಳ್ಬಿಡ್ರಿ ನಾನು ಯಾವುದಕ್ಕೂ ಬಾರದವರಂತ, ನೀವು ಉಪಯುಕ್ತವಾದ ಆಯುಧಗಳಾಗಿ ದೇವರು ನಿಮ್ಮನ್ನು ಮಾಡಿದ್ದಾನೆ. ಪ್ರಿಯ ಏಮನ್. ಇಲ್ಲಿ ನೋಡೋಣ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀವು ಇಸ್ರಾಯೇಲ್ನ 12 ಕುಲಗಳಿಗೆ ದೇಶವನ್ನು ಬಾಧ್ಯವಾಗಿ ಹಂಚಿಕೊಡುವಾಗ ಮುಂದಿನ ಮೇರೆಗಳನ್ನು ಅನುಸರಿಸಬೇಕು. ಯೋಸೇಫಿಗೆ 2 ಪಾಲು ಸೇರಲಿ. ಓಕೆ, ನಾವಿಲ್ಲಿ ನೋಡ್ತೇವೆ ಪ್ರಿಯರೇ, ದೇವರು ಇವತ್ತು ನಿಮ್ಮ ಒಳಗಿಂದ ಆತನು ಕಾರ್ಯ ಮಾಡುವಾತನಾಗಿದ್ದಾನೆ. ಏಮನ್, ದೇವರು ನಿಮ್ಮ ಮೂಲಕವಾಗಿ ಈ ಲೋಕಕ್ಕೆ ಬ್ಲೆಸ್ಸಿಂಗ್ ಆಗಿ ಇಟ್ಟಿದ್ದಾನೆ. ಏಮನ್, ಈ ಲೋಕ ಇವತ್ತು ಇಂದಿನವರೆಗೂ ಸುರಕ್ಷಿತವಾಗಿದೆ ಅಂದರೆ ಒಂದು ಮೇನ್ ರೀಸನ್ ಬಿಕಾಸ್ ಆಫ್ ಗಾಡ್ಸ್ ಪೀಪಲ್. ಯಾಕಂದರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರ. ಈ ಬೆಳಕಿಲ್ಲ ಅಂದರೆ ಈ ಲೋಕ ಪೂರ್ತಿ ಅಂಧಕಾರದಲ್ಲಿ ಅದು ಕವಿಯುವಂಥದ್ದಾಗಿದೆ. ಏಮನ್, ಬಟ್ ಇನ್ ದ ಡೇಸ್ ಟು ಕಮ್, ಈ ಒಂದು ಕಡೆ ದಿವಸದಲ್ಲಿ ನನ್ನ ಪ್ರೀತಿ ದೇವಚಂದ್ರೇ, ದೇವರು ನಿಮ್ಮನ್ನು ಬೆಳಕಾಗಿ ಇಟ್ಟಿದ್ದಾನೆ. ಜನರು ನಿಮ್ಮ ಬೆಳಕಿಗೆ ಅವರು ನೆರೆಯುವಂತರಾಗಿದ್ದಾರೆ. ಯೆಶಾಯ 60ನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಏಮನ್, ಜನರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ, ಯಾಕೆಂದರೆ ನಿಮ್ಮಲ್ಲಿ ನಿತ್ಯ ಜೀವದ ವಾಕ್ಯ ಇದೆ ಎಂಬುದಾಗಿ. 60ನೇ ಅಧ್ಯಾಯ 1ನೇ ವಚನದಿಂದ, 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವರು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಇಲ್ಲಿ ನೋಡ್ತೇವೆ, ಈಗೋ ಕಾರ್ಗತ್ತಲು, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಏಮೇನು, ಅದು ಕಾಯಿಲೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಲಹೀನತೆ ಆಗಿರ್ಬೋದು, ಸೈತಾನ ಹಾಕುವಂಥ ಒಂದು ಅಂಧಕಾರ ಅದು ಮುಚ್ಚಿದೆ. ಆದರೆ ನಿನ್ನ ಮೇಲಾದರೂ, ಸಭೆ ಮೇಲಾದರೂ, ಏಮನ್, ಕ್ರಿಸ್ತ ಯೇಸುವಿನಲ್ಲಿ ಇರುವ ನಿಮ್ಮ ಮೇಲಾದರೂ ಏನಾಗಿದೆ? ಯೆಹೋವನು ಉದಯಿಸುವನು. ಏಮನ್, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವಂಥದ್ದು. ಏಮನ್, ಯು ಆರ್ ದ ಲೈಟ್. ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಾ. ಏಮನ್, ಯಾವ ರೀತಿ ಯೇಸು ಈ ಲೋಕಕ್ಕೆ ಬೆಳಕಾಗಿದ್ದು, ಅದೇ ಪ್ರಕಾರ ನಿಮ್ಮನ್ನು ದೇವರು ಬೆಳಕಾಗಿ ಇಟ್ಟಿದ್ದಾನೆ. ನೀವು ಶೈನ್ ಆಗುವಾಗ, ನೀವು ಉದಯಿಸುವಾಗ, ನೀವು ಬೆಳಗುವಾಗ ಈ ಲೋಕದ ಜನ ನಿಮ್ಮ ಬಳಿಗೆ ಬರುವಂತರಾಗಿದ್ದಾರೆ. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವರು, ಅರಸರು ನಿನ್ನಲ್ಲಿ ಉದಯ ಪ್ರಕಾಶಕ್ಕೆ
ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಯಾಕಂದರೆ ಕತ್ತಲಲ್ಲಿ ಆನ್ಸರ್ ಇಲ್ಲ, ಕತ್ತಲಲ್ಲಿ ಬಿಡುಗಡೆ ಇಲ್ಲ, ಕತ್ತಲಲ್ಲಿ ಸಮಾಧಾನ ಇಲ್ಲ. ಆದರೆ ನಿಮ್ಮಲ್ಲಿ ಬಿಡುಗಡೆ ಇದೆ, ಸಮಾಧಾನ ಇದೆ, ಆಮೆನ್, ರಕ್ಷಣೆ ಇದೆ. ಹಾಗಾಗಿ ಜನರು ನಿಮ್ಮನ್ನು ಹುಡ್ಕೊಂಡು ಬರುತ್ತಾರೆ. ಆಮೆನ್. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವ ಅಂದರೆ ಫ್ಲಡ್ ಅಲ್ವಾ? ಹೌದು. ಫ್ಲಡ್ ಹೇಗೆ ಬರ್ತದೆ? ಸ್ವಲ್ಪ ನೀರು ಮಳೆ ಬಂದು ಬರ್ತದ, ಅದು ಓವರ್ಫ್ಲೋ ಅಲ್ವಾ, ಹರಿದುಕೊಂಡು ಬರುವಂಥದ್ದಾಗಿದೆ. ಲಾಸ್ಟ್ ಡೇಸಲ್ಲಿ ಜನ ಗುಂಪಾಗಿ ದೇವರ ಆಲಯದ ಕಡೆ ಅಂದರೆ ಬೆಟ್ಟದ ಕಡೆ ಬರ್ತಾರೆ. ಅಂದರೆ ಯೆಶಾಯ ಪ್ರವಾದನೆಗಂತಲೇ ಬರೆಯಲ್ಪಟ್ಟಿದೆ 2ನೇ ಅಧ್ಯಾಯದಲ್ಲಿ. ಯಾಕಂದರೆ ಅಲ್ಲಿ ಜನ ದೇವರು ಅಲ್ಲಿದ್ದಾನೆ ಎಂಬುದಾಗಿ, ದೇವರು ಅಲ್ಲಿದ್ದಾನೆ ಎಂಬುದಾಗಿ ಜನ ಗುರುತು ಹಿಡ್ಕೊಂಡು ಸತ್ಯದೇವರದ ಯೆಹೋವನ ಕಡೆಗೆ ಎಂಬುದಾಗಿ ನೋಡಿ. 4ನೇ ವಚನ ಯೆಶಾಯ ಪ್ರವಾದನೆ 2ನೇ ಅಧ್ಯಾಯ 4ನೇ ವಚನ. ಆತನು ದೇಶಗಳ, ಇಲ್ಲಿ 2ನೇ ವಚನದಿಂದ ಹೋದ್ರೆ 2ನೇ, ಓಕೆ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹದಂತೆ ಬರುವರು. ಹೊರಟು ಬಂದು ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬನ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳೇ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚೀಯೋನಿನಿಂದ ಧರ್ಮ ಉಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವುದು. ನನ್ನ ಪ್ರೀತಿ ದೇವಚಂದ್ರಿ, ನೀವು ಯೆರೂಸಲೇಮಲ್ಲಿ ಇರುವಂಥವ್ರು. ಯಾವ ಯೆರೂಸಲೇಮ್? ಈ ಒಂದು ಇಸ್ರಾಯೇಲ್ ಯೆರೂಸಲೇಮ್ ಅಲ್ಲ, ಆತ್ಮಿಕ ಯೆರೂಸಲೇಮ್ ಆಲ್ರೆಡಿ ನೀವಿದ್ದೀರಾ. ನಾವು ಹಿಬ್ರಿಯರ ಪತ್ರಿಕೆಯಲ್ಲಿ ನೋಡಲಿಕ್ಕೆ ಸಾಧ್ಯ. ಇವತ್ತು ನಾವು ದೇವರ ಪ್ರಭಾವವನ್ನು ಪ್ರಚುರಪಡಿಸುವಂಥ ಮಕ್ಕಳಾಗಿ ದೇವರನ್ನು ಇಟ್ಟಿದ್ದಾನೆ. ಆಮೇಲೆ ಇಲ್ಲಿ ಬೆಟ್ಟ ಗುಡ್ಡ ಅಂದರೆ ಇವತ್ತು ನಾವು ಚಿಯೋನ್ ಬೆಟ್ಟಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಆಮೆನ್. ಕೋಟ್ಯಾನು ಕೋಟಿ ದೇವದೂತರ ಜೊತೆಯಲ್ಲಿ ಹೆಸರು ಬರೆಸಿಕೊಂಡ ಚೊಚ್ಚಲ ಮಕ್ಕಳಿಗೆ ಸಂಬಂಧಪಟ್ಟವು ನಾವಾಗಿದ್ದೇವೆ. ಇವತ್ತು ನಮ್ಮ ಬಳಿಗೆ ಅಂದರೆ ಕ್ರಿಸ್ತನ ಸಭೆಯಾದ ನಮ್ಮ ಬಳಿಗೆ ಜನರು ನೆರೆಯಂತೆ ಇಲ್ಲಿ ನೋಡ್ತೇವೆ, ಪ್ರಭಾವದಂತೆ ಬರ್ತಾರೆ. ಆಮೇನ್. ಅಂತ್ಯಕಾಲದಲ್ಲಿ, ಯಾವಾಗ ಲಾಸ್ಟ್ ಡೇಸ್, ಕೆಲವರ್ತಿ ಅಂತ್ಯಕಾಲದಲ್ಲಿ ಏನೇನೋ ಆಗ್ಬಿಡುತ್ತೆ. ನಾನು ಹೇಳ್ತೇನೆ, ಅಂತ್ಯಕಾಲದಲ್ಲಿ ಏನೇನೋ ಮಾಡಬೇಕು ಸಹಿತ ಅನ್ಕೊಳ್ತಾನೆ. ಅವನು ಜನರ ವಿರುದ್ಧವಾಗಿ, ಎಸ್ಪೆಷಲಿ ಸಭೆ ವಿರುದ್ಧವಾಗಿ ಅವನು ಅನೇಕ ಕಾರ್ಯಗಳು ಮಾಡ್ತಾನೆ. ಆದರೆ ಯಾರೂ ಕೂಡ ಸಭೆಯನ್ನು ಸಣ್ಣದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೆಳಿತಾನೆ ಹೋಗುತ್ತೆ. ಎಷ್ಟು ಸಭೆಗೆ ವಿರೋಧವಾಗಿ ಬರ್ತೋ ಅದು ಅಭಿವೃದ್ಧಿ ಆಗುತ್ತೆ. ಎಲ್ಲ ಕಡೆ ನೋಡ್ತೀವಿ. ಇಸ್ರಾಯೇಲ್ ಅಪೊಸ್ತಲರ ಕಾಲದಲ್ಲೂ ಅಷ್ಟೇ ಹಿಂಸೆ ಬಂತು, ಕೆಲವರು ಕೊಲೆ ಮಾಡಿದರು. ಆದರೆ ಅದೆಲ್ಲ ಕಡೆ ಹಬ್ಲಿಕ್ಕೆ ಶುರುವಾಯ್ತು, ಪ್ರಬಲವಾಗಲಿಕ್ಕೆ ಶುರುವಾಯ್ತು. ಯಾರೂ ತಡೆಯಲಿಕ್ಕಾಗಿಲ್ಲ. ಯಾಕಂದರೆ ಪ್ರಾರ್ಥನೆ ಮಾಡುವಾಗ ಏಕ ಮನಸ್ಸಿಂದ ಜನರು ಪ್ರಾರ್ಥಿಸುವಾಗ ದೇವರು ಅಲ್ಲಿ ಕಾರ್ಯ ಮಾಡ್ತಾನೆ. ದೇವರ ಕಾರ್ಯ ಯಾರು ನಿಲ್ಲಿಸ್ಲಿಕ್ಕಾಗಲ್ಲ. ಮನುಷ್ಯ ಕಾರ್ಯ ಅದು ಯಾರು ನಿಲ್ಲಿಸ್ಬೋದು, ದೇವರ ಕಾರ್ಯ ಆದ್ದರಿಂದ ಯಾರು ನಿಲ್ಲಿಸ್ಲಿಕ್ಕಾಗಲ್ಲ. ಈ ಕಾರ್ಯಗಳು ನೋಡಿದ ಜನರು, ಬೇರೆಲ್ಲ ದೇಶ ಜನರು, ಅನ್ಯ ಜನರು ಯಾರ್ಯಾರಿದ್ದಾರೋ ಅವರೆಲ್ಲರೂ ದೇವರ ಕಡೆ, ಅವರು ದೇವರ ಆಲಯ ಕಡೆ ತಂಡೋಪಾಯವಾಗಿ ಬರ್ತಾರೆ. ಪ್ರವಾಹದೋಪದಲ್ಲಿ ದೇವರ ಮಂದಿರಕ್ಕೆ ಬರ್ತಾರೆ ಎಂಬುದಾಗಿ ಇದೆಲ್ಲ ಪ್ರವಾದನೆಗಳು. ಇವೆಲ್ಲ ಕಡೆ ದಿವಸದಲ್ಲಿ ಈ ಒಂದು ದಿನಮಾನಗಳಲ್ಲಿ ನಡೆಯುವಂಥದ್ದಾಗಿದೆ. ನಿಮ್ಮನ್ನು ಇಲ್ಲಿ ವಾಕ್ಯ ನೋಡ್ತೇವೆ, ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಇವತ್ತು ಸಭೆ ಬೆಳೆಯುವಂಥದ್ದಾಗಿದೆ ಇನ್ ಆಲ್ ಥಿಂಗ್ಸ್. ಅರ್ಥ ಮಾಡ್ಕೊಳ್ರಿ, ಬೆಟ್ಟ ಬೆಳೆದೆ ಅಂದರೆ ಹಿಂಗೆ ಮೇಲೆ ಹಿಂಗೆ ಹೋಗ್ತಾ ಹಂಗಲ್ಲ. ಫೈನಾನ್ಷಿಯಲಿ ಈ ವಿಲ್ ಗ್ರೋ. ಇವತ್ತು ಈ ವರ್ಷ ಕೊನೆಯ ಒಂದು ದಿವಸಗಳಲ್ಲಿ ನಾನು ಹೇಳ್ತೇನೆ ಪ್ರಿಯರೇ, ಚರ್ಚ್ ವಿಲ್ ನಾಟ್ ಲ್ಯಾಕ್ ಇನ್ ಎನಿಥಿಂಗ್. ಸಭೆ ಯಾವ ಕೊರತೆಯಲ್ಲಿ ಇರುವುದೇ ಇಲ್ಲ. ಸಭೆ ಪ್ರಾಸ್ಪರ್ ಆಗ್ತದೆ. ನೀವು ಕೊಡುವರಾಗ್ತೀರಾ, ನೀವು ಕಟ್ಟುವರಾಗ್ತೀರಾ. ದೊಡ್ಡ ದೊಡ್ಡ ಕ್ರೂಸೇಡ್ಸ್ಗಳನ್ನು ನೀವು ಮಾಡೋಕ್ಕೆ ಕೆಪಾಸಿಟಿನ ದೇವರು ನಿಮಗೆ ಕೊಡುವ ಆತನಾಗಿದೆ. ಈ ರೀತಿಯಾಗಿ ಬೆಳಿತೀರ. ಯು ವಿಲ್ ಬಿ ಪವರ್ಫುಲ್ ಇನ್ ಪೊಲಿಟಿಕಲ್ ಅಂದರೆ ನೀವು ಅಧಿಕಾರ ನಡೆಸುವಂಥ ಕೆಪಾಸಿಟಿನ ದೇವರು ನಿಮಗೆ ಕೊಡುವ ಆತನಾಗಿದೆ. ಅದಕ್ಕೆ ಇಲ್ಲಿ ಬಂತು, ಇಂಗ್ಲೀಷ್ ಬೈಬಲ್ ಚೆನ್ನಾಗಿ ಬರೆಯಲ್ಪಟ್ಟಿದೆ, ದ ಮೌಂಟೇನ್ ಆಫ್ ದ ಲಾರ್ಡ್ಸ್ ಹೌಸ್ ಶಾಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ದ ಟಾಪ್ ಆಫ್ ದ ಮೌಂಟೇನ್ಸ್ ಆ್ಯಂಡ್ ಶಾಲ್ ಬಿ ಎಕ್ಸಾಲ್ಟೆಡ್ ಅಬೋವ್ ದ ಹಿಲ್ಸ್. ಆಮೆನ್.
ಆ್ಯಂಡ್ ಆಲ್ ದ ನೇಷನ್ಸ್ ಫ್ಲೋ ಅನ್ ಟು ಇಟ್. ಏಮನ್, ಯಾವಾಗ ನೀವು ಪವರ್ಫುಲ್ ಆಗ್ತೀರಾ ಆವಾಗ ಫ್ಲೋ ಆಗ್ತಾರೆ. ಎಸ್. ಏಮನ್, ಯಾವಾಗ ನೀವು ಇನ್ನೊಬ್ಬರಿಗೆ ಇನ್ನೂ ಆತ್ಕೊಂಡಿದ್ದೀರಾ ಅವಾಗ ನಾವು ಅವ್ರ ಹತ್ರ ಹೋಗ್ಬೇಕಾಗುತ್ತೆ. ಈಗ ನಾವು ದೇವ್ರನ್ನ ಆತ್ಕೊಂಡಾಗ, ಎಸ್, ದೇವ್ರು ನಮ್ಮನ್ನು ಸಫಲ ಮಾಡುವಾಗ, ಅಭಿವೃದ್ಧಿಪಡಿಸುವಾಗ, ಏಮನ್, ಜನ ನಮ್ಮನ್ನು ಹಿಂಬಾಲಿಸ್ತಾರೆ. ಆಗ ಅವ್ರಿಗೆ ದೇವರು ವಾಕ್ಯ ಹೇಳಬೇಕು. ಸಫಲತೆಗೆ ಕಾರಣ ದೇವರು ಎಂಬುದಾಗಿ ದೇವರು ಅವರು ಅರಿತುಕೊಳ್ಳುವಾಗ ಅವರು ಸಹ ಅದೇ ರೀತಿ ಅಭಿವೃದ್ಧಿ ಆಗ್ತಾ ಬರ್ತಾರೆ. ಏನು ಜಕರ್ಯ ಪ್ರವಾದಕಂತಲ್ಲಿ ಬರೆಯಲ್ಪಟ್ಟಿದೆ, ಜನ ಒಬ್ಬ ಯೆಹೂದ್ಯನ ಹಿಂದೆ ಬರ್ತಾರಂತೆ. ಏನು ಅದು ಅಂತ್ಯಕಾಲದಲ್ಲಿ. ಇಲ್ಲಿ ನೋಡ್ತೀವಿ ನಾವು 28ನೇ 22ನೇ ವಚನ ನೋಡ್ತೀವಿ ನಾವು. ಹೀಗೆ ಬಹು ದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರನಾದ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು. ಸೇನಾಧೀಶ್ವರನಾದ ಯೆಹೋವನು ಇಂತಿರುತ್ತಾನೆ. ಆ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ 10 ಜನರು ಯೆಹೂದ್ಯನೊಬ್ಬನ ಸೆರಗನ್ನು ಹಿಡಿದುಕೊಂಡು ನಾವು ನಿಮ್ಮೊಂದಿಗೆ ಬರುವೆವು, ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯು ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವರು. ವಾಟ್ ಅ ವಂಡರ್ಫುಲ್ ಗಾಡ್. ಎಂಥ ಅದ್ಭುತವಾದ ದೇವರು ಇವತ್ತು ನಿಮ್ಮನ್ನು ಹುಡುಕುವಂತರಾಗಿದೆ. ಇವರಲ್ಲೇ ಆಶೀರ್ವಾದ, ಇವರಲ್ಲೇ ದೇವರಿದ್ದಾನೆ. ಏಮನಿ, ಇವರ ದೇವರೇ ನನ್ನ ದೇವರು ಎಂಬುದಾಗಿ ಹೇಳುವ ದಿನಗಳು ದೂರ ಇಲ್ಲ, ಬಹಳ ಹತ್ತಿರವಾಗಿದೆ. ಏಮನ್, ಅರೈಸ್ ಅಂಡ್ ಶೈನ್, ಏಳು ಪ್ರಕಾಶಿಸು. ಏಮನ್, ವಾಕ್ಯದಲ್ಲಿ ಫ್ಲೋ ಆಗ್ರಿ, ಆತ್ಮದಲ್ಲಿ ಫ್ಲೋ ಆಗ್ರಿ. ನೀವೆಲ್ಲ ಎಲ್ಲೆಲ್ಲಿ ಹೋಗ್ತೀರಾ, ಎಲ್ಲೆಲ್ಲಿ ನೀವು ಕಾಲಿಡ್ತೀರಾ ಅವೆಲ್ಲವನ್ನು ಸ್ವತಂತ್ರ ಮಾಡಿಕೊಳ್ಳುವಂಥ ಕ್ರಿಸ್ತನ ರಾಜ್ಯವನ್ನು, ಪರಲೋಕವನ್ನು, ಭೂಲೋಕವನ್ನು ಒಂದಾಗಿ ಮಾಡುವುದಕ್ಕಾಗಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ಆಮೆನ್. ಈ ರಾತ್ರಿ ನನ್ನ ಪ್ರೀತಿ ದೇವ ಜನರೇ, ಒಂದು ವೇಳೆ ಇದುವರೆಗೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಅಂದರೆ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಆತನಾಗಿದ್ದಾನೆ. ಪಾಸ್ಟರ್ ಮುಂದೆ ಸಮಯದಲ್ಲಿ ನಿಮ್ಮನ್ನು ಪ್ರೇಯರ್ ಲೀಡ್ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳುವ. ಇದುವರೆಗೆ ಸ್ವಾಮಿ ಮಾಡದೇವರು ನಿಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿರಿ, ಆತನು ನಿಮ್ಮ ಒಳಗೆ ಬರಲಿಕ್ಕಿದ್ದಾನೆ. ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರ್ವಶಕ್ತ ತಂದೆದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆಯಲ್ಲಿ ನಾವು ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷದಿಂದ ನೀನು ಪರಲೋಕದ ಸಕಲ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕ್ರೂಜಲ್ಲಿ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದಿ, ಬಾಸವನ್ನು ಹೊಂದಿಕೊಂಡು ಕಲ್ವಾರಿ ಸತ್ತು ಹೂಣಲ್ಪಟ್ಟು 3 ದಿನದಲ್ಲಿ ಸತ್ತರಿಂದ ಮೃತ್ಯು ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಾನು ನಿನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ಆತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ, ಪರಲೋಕದ ಪರಮದ ದೇವರೇ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ನೀತಿವಂತರ ವರವನ್ನು ದೇವರು ನಿಮ್ಗೆ ದಯಪಾಲಿಸ್ತಾನೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ನಿಮಗೆ ಸಂಧಿಸಲ್ಪಡಲಿ. ಸರಿಯಾದ ಸ್ವಸ್ಥ ಬೋಧನೆ ಮಾಡೋ ಸಭೆಗೆ ದೇವರು ಸೇರಿಸಲಿ. ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ಆಮೆನ್. ಯು ಆರ್ ಬ್ಲೆಸ್ಡ್. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಶಾಲೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನಿಸ್ತೀನಿ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.